10 ಮಿಲಿಯನ್ಗೂ ಅಧಿಕ ಹ್ಯಾಪಿ ಪೇಷಂಟ್ಗಳು. ಇಡೀ ದಕ್ಷಿಣ ಭಾರತಾದ್ಯಂತ 5 ರಾಜ್ಯಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚಿನ ಸುಸಜ್ಜಿತ ಸ್ಪೆಷಾಲಿಟಿ ಕ್ಲಿನಿಕ್ಗಳು ಡಯಾಬಿಟೀಸ್, ಕೀಲು ನೋವು, ಸೋಯಾಸಿಸ್ ನಂತಹ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಕೊಡುವಂತಹ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್. ಆರೋಗ್ಯದ ವಿಷಯದಲ್ಲಿ ಅತ್ಯುತ್ತಮ ಆಯ್ಕೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್. ನಮಸ್ಕಾರ ವೀಕ್ಷಕರೇ, ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ರೀತಿಯ ಹೆಲ್ತ್ ಇಶ್ಯೂಸ್ಗಳ ಬಗ್ಗೆ ಮಾತನಾಡ್ತೀವಿ. ಹಾಗೆ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರೋದು ಥೈರಾಯ್ಡ್. ಸೊ ಈ ಒಂದು ಥೈರಾಯ್ಡ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ನಾವು ಕಾಮನ್ ಆಗಿ ಪ್ರತಿಯೊಬ್ಬರಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಮಹಿಳೆಯರಲ್ಲಿ ಹಾಗೆ ಪುರುಷರಲ್ಲಿ. ಸೊ ಇಬ್ಬರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಇನ್ನು ಈ ಒಂದು ಥೈರಾಯ್ಡ್ ಅನ್ನೋದು ಯಾವೆಲ್ಲ ಕಾಸಸ್ ಇಂದ ಬರ್ತಾ ಇದೆ, ಹಾಗೆ ಇದರ ಒಂದು ಮೇನ್ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಇನ್ನು ಥೈರಾಯ್ಡ್ ಬಂದ ನಂತರ ಅದಕ್ಕೆ ಯಾವ ರೀತಿಯಾದಂಥ ಒಂದು ಟ್ರೀಟ್ಮೆಂಟ್ ತಗೊಳ್ಬೇಕು, ಹಾಗೆ ಅದರ ಜೊತೆಯಲ್ಲಿ ನಮ್ಮ ಒಂದು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿರಬೇಕು, ಹೀಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಡಾಕ್ಟರ್ ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಮೊದಲಿಗೆ ಡಾಕ್ಟರ್ನ ವೆಲ್ಕಮ್ ಮಾಡೋಣ. ಹಲೋ ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಖಂಡಿತ ವೀಕ್ಷಕರೇ, ಸೊ ನೀವು ಕೂಡ ಈ ಒಂದು ಥೈರಾಯ್ಡ್ನ ಒಂದು ಪೇಷಂಟ್ಸ್ ಆಗಿದ್ದೀರಾ. ಸೊ ಒಂದು ಟ್ರೀಟ್ಮೆಂಟ್ನ ತಗೊಳ್ತಾ ಇದ್ದೀರಾ, ಬಟ್ ಆದರೂ ಕ್ಯೂರ್ ಆಗ್ತಾ ಇಲ್ಲ. ಒಂದು ಮೆಡಿಕೇಶನ್ಸ್ ತಗೊಂಡ್ರೂ ಕೂಡ ಒಂದು ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂತ ಹೇಳಿದಾಗ ಖಂಡಿತವಾಗಿಯೂ ನೆಗ್ಲೆಕ್ಟ್ ಮಾಡದೆ ಒಮ್ಮೆ ನೀವು ಕೂಡ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಹಾಗೆ ಡಾಕ್ಟರ್ನ ಕನ್ಸಲ್ಟ್ ಆಗುವ ಮುನ್ನ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗಿರುವಂತಹ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ನಂಬರ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನಂತರ ಡಾಕ್ಟರ್ನ ಭೇಟಿಯನ್ನು ಮಾಡಿ ಸೂಕ್ತವಾದ ಟ್ರೀಟ್ಮೆಂಟ್ ಪ್ರತಿಯೊಬ್ಬರು ಕೂಡ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಪಡ್ಕೊಳ್ಬೋದು. ಏನು ಬ್ರಾಂಚಸ್ ಅಂತ ನೀವು ನೋಡೋದಾದರೆ ಬ್ಯಾಂಗ್ಳೂರಲ್ಲಿ ಮಲ್ಲೇಶ್ವರಂ, ಜಯನಗರ್, ಇಂದಿರಾನಗರ್ ಹಾಗೆ ಎತ್ಸಾ ಲೇಔಟಲ್ಲಿದೆ. ಇದಲ್ಲದೆ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲೂ ಕೂಡ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಬ್ರಾಂಚಸ್ ಇದೆ. ನಿಮಗೆ ಹತ್ರ ಆಗುವಂತಹ ಒಂದು ಬ್ರಾಂಚ್ಗೆ ಹೋಗಿ ಡಾಕ್ಟರ್ನ ನೇರವಾಗಿ ಪ್ರತಿಯೊಬ್ಬರು ಕೂಡ ಭೇಟಿಯನ್ನು ಮಾಡ್ಬೋದು. ಎಷ್ಟು ಮೊದಲಿಗೆ ಒಂದು ಥೈರಾಯ್ಡ್ ಅಂದಾಗ ಸೊ ಕಾಮನ್ ಆಗಿ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಹೆಚ್ಚಾಗಿ ನೋಡ್ತಾ ಇದ್ವಿ. ಸೊ ಹಾಗಾಗಿ ಒಂದು ಥೈರಾಯ್ಡ್ ಅಂದರೆ ಏನು? ಥೈರಾಯ್ಡ್ ಅನ್ನೋದು ಕಂಪ್ಲೇಂಟ್ ಅಲ್ಲ, ಇದು ಒಂದು ಗ್ರಂಥಿ. ಅದು ನಮ್ಮಲ್ಲಿ ಕತ್ತಲ್ಲಿ ಅದು ಸಿಚುವೇಶನ್ ಆಗಿರುತ್ತೆ. ಅದರದ್ದು ಕೆಲವು ಹಾರ್ಮೋನ್ಸ್ಗಳು ಅದು ಸೆಕ್ರೇಟ್ ಮಾಡುತ್ತೆ. ಆ ಹಾರ್ಮೋನ್ಸ್ಗಳಲ್ಲಿ ಏನಾದರೂ ವೇರಿಯೇಷನ್ಸ್ ಆಯಿತು ಅಂತಂದರೆ ಕೆಲವು ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ನಾವು ಥೈರಾಯ್ಡ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಥೈರಾಯ್ಡಿಂದ ಬರೋ ಏನೇ ತೊಂದರೆಗಳು, ಕಾಯಿಲೆಗಳು ಏನೇ ಇದ್ರೂ ಅದನ್ನು ಥೈರಾಯ್ಡ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಆ ಥೈರಾಯ್ಡ್ ಡಿಸಾರ್ಡರ್ಸಲ್ಲಿ ನಾನು ಹೇಳಿದಾಗೆ ಹಾರ್ಮೋನ್ಸ್ ಇರುತ್ತಲ್ವ, ಅದು ಹಾರ್ಮೋನ್ಸ್ ಸೆಕ್ರೇಟ್ ಆಗೋದು ಕರೆಕ್ಟಾಗಿಲ್ಲ, ಏರುಪೇರು ಆಗ್ತಿರುತ್ತೆ ಅನ್ನೋವಾಗ ಈ ಥರ ಥೈರಾಯ್ಡ್ ಡಿಸಾರ್ಡರ್ಸ್ ಕಾಣಿಸ್ಕೋಬೋದು. ಏರುಪೇರು ಅಂತಂದರೆ ಒಂದು ಹೆಚ್ಚಿಗೆನೂ ಇರ್ಬೋದು, ಇಲ್ಲ ಕಡಿಮೆನೂ ಇರ್ಬೋದು. ಹೆಚ್ಚಿಗೆ ಇದ್ದಾಗ ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಕಡಿಮೆ ಇದ್ದಾಗ ಅದು ಹೈಪೋ ಅಂತ ಹೇಳ್ತೀವಿ. ಅದು ಅಲ್ಲದಿರ ಬೇರೆ ಕೆಲವು ಪ್ರಾಬ್ಲಮ್ಸ್ಗಳು ಇರುತ್ತವೆ. ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಏನಾದರೂ ನೋಡ್ಯೂಲ್ಸ್ ಕಾಣಿಸ್ಕೊಂಡಿತ್ತಂತಂದರೆ ಅದಕ್ಕೆ ನಾವು ಥೈರಾಯ್ಡ್ ನೋಡ್ಯೂಲ್ಸ್ ಇರ್ಬೋದು, ಅದಕ್ಕೆ ನಾವು ಗಾಯ್ಟರ್ ಅಂತಲೂ ಹೇಳ್ತೀವಿ. ಅದು ಅಲ್ದಿರ ಇನ್ನೂ ಕೆಲವು ಪ್ರಾಬ್ಲಮ್ಸ್ ಏನು ಅಂತಂದರೆ ಕ್ಯಾನ್ಸರ್ ಗ್ರೋತು ಇರ್ಬೋದು. ಥೈರಾಯ್ಡ್ ನೋಡ್ಯೂಲ್ಸಲ್ಲಿ ಕ್ಯಾನ್ಸರ್ ಗ್ರೋತು ಆಗುತ್ತೆ. ಸೊ ಈ ಥರ ಹಲವಾರು ಪ್ರಾಬ್ಲಮ್ಸ್ ಇರುತ್ತವೆ. ಅದರಲ್ಲಿ ಥೈರಾಯ್ಡಲ್ಲಿ ಇನ್ನೂ ಗ್ರಂಥಿನೇ ಸ್ವಲ್ಪ ಊದ್ಕೊಂಡಿರ್ಬೋದು, ಏನಾದರೂ ಇನ್ಫೆಕ್ಷನ್ಸ್ ಆಗಿರ್ಬೋದು, ಆವಾಗ ಥೈರಾಯ್ಡೈಟಿಸ್ ಅಂತಲೂ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ಥರವಾದ ಕಾಯಿಲೆಗಳು ಅದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಓಕೆ ಡಾಕ್ಟರ್, ಖಂಡಿತ ವೀಕ್ಷಕರೇ, ಸೊ ಥೈರಾಯ್ಡ್ ಅಂತ ಹೇಳಿದಾಗ ಸೊ ಸಾಕಷ್ಟು ಜನರು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿ ನಾವು ನೋಡ್ತಾ ಇರೋದು. ಸೊ ನಿಮ್ಮಲ್ಲೂ ಕೂಡ ಇದರ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಿದೆ ಅಂತ ಹೇಳಿದಾಗಲೇ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಸೊ ಕಾಂಪ್ಲಿಕೇಶನ್ಸ್ ಹೆಚ್ಚಾದ ನಂತರ ನೀವು ಟ್ರೀಟ್ಮೆಂಟ್ನ ತಗೊಳ್ಳೋದಕ್ಕಿಂತ ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಉತ್ತಮ. ಏನು ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ಗೆ ಹೋಗಬೇಕು, ಡಾಕ್ಟರ್ನ ಕನ್ಸಲ್ಟ್ ಆಗಬೇಕು ಅಂತ ಹೇಳಿದಾಗ ಅಪಾಯಿಂಟ್ಮೆಂಟ್ ತೊಗೊಂಡು ನಂತರ ಡಾಕ್ಟರ್ನ ನೇರವಾಗಿ ಭೇಟಿಯನ್ನು ಮಾಡ್ಬೋದು. ಇನ್ನು ಡಾಕ್ಟರ್, ಕಾಸಸ್ ಅಂತ ನಾವು ನೋಡೋದಾದರೆ ಸೊ ಯಾವೆಲ್ಲ ಕಾಸಸ್ಸಿಂದ ಏನು ಥೈರಾಯ್ಡ್ ಬರ್ತಾ ಇದೆ ಅಂತ ಹೇಳ್ತಾರೆ? ಕಾಸಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ನೋಡಿದ್ರೆ ಕಾಮನ್ ಆಗಿ ನೋಡೋ ಕಾಸಸ್ ಏನು ಅಂತಂದರೆ ನಾನು ಹೇಳಿದಾಗೆ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಥೈರಾಯ್ಡೈಟಿಸಿಂದ ಬರುತ್ತೆ. ಇದರಲ್ಲಿ ನಾನು ಹೇಳಿದಾಗೆ ಹೈಪರ್ ಅಂತ ಆ್ಯಂಡ್ ಹೈಪೋ ಅಂತ ಎರಡು ಮೇನ್ ಕಾರಣಗಳು, ಏರುಪೇರು ಹೆಚ್ಚಿಗೆ ಮತ್ತು ಕೊರತೆ ಇರೋದರಿಂದ ಆಗ್ತಿರುತ್ತಲ್ಲ. ಹೈಪರ್ಗೆ ಬೇರೆ ಬೇರೆ ಥರ ಕಾರಣಗಳಿರ್ತವೆ, ಹೈಪೋಗೆ ಬೇರೆ ಥರ ಕಾರಣಗಳಿರ್ತವೆ. ಹೈಪರಲ್ಲಿ ಏನು ಅಂತಂದರೆ ಹೆಚ್ಚಿಗೆ ಥೈರಾಕ್ಸಿನ್ ಹೆಚ್ಚಿಗೆ ಇರುತ್ತೆ, ಅಯೋಡಿನ್ ಹೆಚ್ಚಿಗೆ ಸೆಕ್ರೇಟ್ ಆದಾಗ ಏನೇನು ಪ್ರಾಬ್ಲಮ್ ಆಗ್ಬೋದು, ಕೊರತೆ ಇದ್ದಾಗ ಏನೇನು ಪ್ರಾಬ್ಲಮ್ ಆಗ್ಬೋದು ಅಂತ ಇರುತ್ತೆ. ಈಗ ಫಸ್ಟು ಏನೇನು ಆಗುತ್ತೆ ಅನ್ನೋದು ನಾವು ತುಂಬ ಇಂಪಾರ್ಟೆಂಟ್. ಲಕ್ಷಣಗಳು ಏನು ಅಂತ ನಾವು ನೋಡಬೇಕು. ಲಕ್ಷಣಗಳು ಏನು ಅಂತಂದರೆ ಹೈಪರಲ್ಲಿ ನಿಮಗೆ ಇಮೋಷ್ನಲ್ ಇನ್ಸ್ಟೆಬಿಲಿಟಿ ಇರುತ್ತೆ, ಸಂಚಲ ಇರುತ್ತೆ,
ಪ್ಲಸ್ ಬೇಗ ಎಕ್ಸರ್ಟ್ ಆಗ್ತಾರೆ, ಸುಸ್ತಾಗ್ಬಿಡುತ್ತೆ, ತುಂಬ ಜಾಸ್ತಿ ಹೆಚ್ಚಿಗೆ ಸ್ವೆಟ್ಟಿಂಗ್ ಆಗುತ್ತೆ. ಸೊ ಈ ಸುಸ್ತಾಗೋದು ಈ ಥರ ಆಗುತ್ತೆ, ಸಣ್ಣ ಆಗ್ತಾರೆ. ಮತ್ತು ಈ ಕೆಲವರಲ್ಲಿ ನೀವು ಕಣ್ಣು ಎಕ್ಸೋಪ್ಥಾಲ್ಮ್ಸ್ ಅಂತ ಹೇಳ್ತೀವಿ, ಅದು ಅಂತಂದರೆ ಕಣ್ಣು ಹೊರಗಡೆ ಬರೋದು ನೋಡ್ತೀವಿ, ಈ ಪೀಪಲ್ ಹೊರಗಡೆ ಬರೋದು ನೋಡ್ತೀವಿ. ಈ ಥರ ಹಲವಾರು ಲಕ್ಷಣಗಳು ಹೈಪರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ಹೈಪೋನಲ್ಲಿ ಏನಾಗುತ್ತೆ ಅಂತಂದರೆ ಕೊರತೆ ಇರೋದರಿಂದ ಸರಿಯಾದ ಸಪ್ಲೈ ಇರಲ್ಲ. ಈ ಥೈರಾಕ್ಸಿನ್ಗೆ ಅಯೋಡಿನ್ ತುಂಬ ಇಂಪಾರ್ಟೆಂಟ್. ಅಯೋಡಿನ್ ಕೊರತೆ ಇತ್ತು ಅಂತಂದರೆ ಏನಾಗುತ್ತೆ ಅಂತಂದರೆ ಥೈರಾಕ್ಸಿನ್ ಸೆಕ್ರೇಟ್ ಆಗಲ್ಲ, ಆವಾಗ ಕೊರತೆ ಬೀಳುತ್ತೆ. ಕೊರತೆ ಬಿದ್ದಾಗ ಅವ್ರಿಗೆ ಇದು ಫ್ಯಾಟ್ ದಪ್ಪ ಆಗೋದು, ಸುಸ್ತಾಗೋದು, ಲೇಜಿನೆಸ್ ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಯಾವುದರಲ್ಲಿ ಇಂಟ್ರೆಸ್ಟ್ ಇರಲ್ಲ, ಒಂಥರ ಸ್ಲೀಪಿ ಫೀಲಿಂಗ್, ತುಂಬ ನಿದ್ರೆ ಮಾಡೋದು, ಈ ಥರ ಎಲ್ಲ ಆಗ್ತಿರುತ್ತೆ ಹೈಪೋನಲ್ಲಿ. ಕೆಲವು ವಿಷಯಗಳ ಗಾಯ್ಟರ್ ಅಂತ ಬಂದಾಗ ನೀವು ಕತ್ತಲ್ಲಿ ನೋಡಿದಾಗ ಅವ್ರಿಗೆ ಸ್ವೆಲ್ಲಿಂಗ್ ನಾವು ನೋಡ್ಬೋದು. ಸ್ವೆಲ್ಲಿಂಗ್ ಎರಡರಲ್ಲೂ ಬರುತ್ತೆ. ಈಗ ಜಾಸ್ತಿ ಕಾಣಿಸ್ಕೊಳ್ಳೋದು ಹೈಪರಲ್ಲಿ. ಗಾಯ್ಟರ್ ಅಂತಾಗ ಈಗ ಗ್ಲ್ಯಾನ್ಸ್ ಸ್ವೆಲ್ಲಿಂಗ್ ಇರುತ್ತೆ ಅಂತ ಹೇಳಿದೆ. ಗ್ಲ್ಯಾನ್ಸ್ ಸ್ವೆಲ್ಲಿಂಗ್ ಅಂತಂದರೆ ಕತ್ತಲ್ಲಿ ನೀವು ಈಸಿಯಾಗಿ ನೋಡ್ಬೋದು. ಈ ಗ್ಲ್ಯಾನ್ಸ್ ಸ್ವೆಲ್ಲಿಂಗ್ ಇದ್ದಾಗ ನಮಗೆ ಏನು ತೊಂದರೆಗಳು ಅಷ್ಟೊಂದು ಮಾಡಲ್ಲ. ಏನಾಗುತ್ತೆ ಅಂತಂದರೆ ಅವರಿಗೆ ಹೆಚ್ಚಿಗೆ ನುಂಗೋಕ್ಕೆ ಕಷ್ಟ ಆಗುತ್ತೆ. ಏನಾದರೂ ಇನ್ಫೆಕ್ಷನ್ ಇದ್ರಾಗ ಇಚಿಂಗ್ ಆಗುತ್ತೆ. ಕೆಲವರಿಗೆ ಕೋಲ್ಡು ಕಾಫು ಕಂಟಿನ್ಯೂಸ್ ಆಗಿರುತ್ತೆ. ಅವರಿಗೆ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ನಾರ್ಮಲ್ ಇರಲ್ಲ. ಯಾವುದೇ ಇನ್ಫೆಕ್ಷನ್ ಏನಾದರೂ ಹೊರಗಡೆ ಇತ್ತು ಅಂತಂದರೆ ತಕ್ಷಣ ಅವರಿಗೆ ಗಂಟ್ಲು ಊದ್ಕೊಳ್ಳೋದು, ಕಾಫ್ ಬರೋದು, ಇಂಥದ್ದೆಲ್ಲ ಇರುತ್ತೆ. ಸೊ ಇನ್ಫೆಕ್ಷನ್ಸು ಇದ್ದಾಗೂ ಈ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದಾಗ ಇನ್ಫೆಕ್ಷನ್ಸ್ ಇನ್ನು ಬೇಗ ಎಫೆಕ್ಟ್ ಆಗುತ್ತೆ ಅವರಿಗೆ. ಅವ್ರಿಗೂ ಸುಸ್ತು ಅನ್ನೋದು ಕಾಮನ್ ಆಗಿರುತ್ತೆ. ಅವ್ರ ಕೈಯಲ್ಲಿ ಅಷ್ಟು ಈಸಿಯಾಗಿ ಕೆಲಸಗಳು ಮಾಡೋದು ಕಡಿಮೆ ಆಗುತ್ತೆ. ಈಗ ಮನೆಯಲ್ಲಿ ಅವರು ನಾರ್ಮಲ್ ಥರ ಇರಲ್ಲ. ಈಗ ಬೇರೆ ಮಕ್ಕಳೆಲ್ಲ ಚಿಕ್ಕ ವಯಸ್ಸಿಂದ ಎಲ್ರಿಗೂ ಇದು ಎಫೆಕ್ಟ್ ಆಗುತ್ತೆ. ಚಿಕ್ಕ ವಯಸ್ಸಿಂದ ವಯಸ್ಸಾದವ್ರವರೆಗೂ ಇದು ಹರಡುತ್ತೆ. ಏನು ಕಾರಣಗಳೆಲ್ಲ ನೋಡೋಕ್ಕೆ ಶುರು ಮಾಡ್ತು ಅಂತಂದರೆ ಫಸ್ಟ್ ಕಾರಣ ನಮಗೆ ಗೊತ್ತು, ಹೆರಿಡಿಟಿ ಅನ್ನೋದು ತುಂಬ ಕಾಮನ್ ಥೈರಾಯ್ಡಲ್ಲಿ. ಕೆಲವು ಪೇಷಂಟ್ಸ್ ನೋಡಿದ್ರೆ ಅಜ್ಜಿಗೂ ಇದೆ, ಅಮ್ಮನಿಗೂ ಇದೆ, ಮಗುವೂ ಇದೆ. ಈಗ ನಾವು ಹಿಸ್ಟ್ರಿ ತೆಗೆದಾಗ ಖಂಡಿತ ಕೆಲವರಿಗೆ ಇದು ಹೆರಿಡಿಟಿ ಅನ್ನೋದು ತುಂಬ ಕಾಮನ್ ಇದೆ. ಇತ್ತೀಚೆಗಂತೂ ಸರಿಯಾದ ಟ್ರೀಟ್ಮೆಂಟ್ ಇಲ್ದಿರೋ ಕಾರಣದಿಂದ ಹಲವಾರು ಜನಗಳಲ್ಲಿ ಇದು ಥೈರಾಯ್ಡ್ ನಾವು ಕಾಮನ್ ಆಗಿ ನೋಡ್ತಿದ್ದೀವಿ. ಅದು ಕಾರಣ ಏನು ಅಂತಂದರೆ ಅವರು ತಾಯಿ ಮತ್ತು ಅಜ್ಜಿ ಇವರೆಲ್ಲ ಸರಿಯಾದ ಟ್ರೀಟ್ಮೆಂಟ್ ತೊಗೊಳ್ಳದೇ ಇರೋದು ಹಂಗೆ ಟ್ರಾವೆಲ್ ಆಗಿರುತ್ತೆ ಜೀನ್ ಮೂಲಕ. ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಕ್ಳಿಗೂ ಈಗ ಇತ್ತೀಚೆಗೆ ಕಾಣಿಸ್ಕೊಳ್ಳುತ್ತೆ. ಲಕ್ಷಣಗಳು ನೋಡಿದಾಗ ಏನು ಮಾಡ್ತೀವಿ, ಪೇರೆಂಟ್ಸ್ಗಳು ಸ್ವೆಲ್ಲಿಂಗ್ ಇದ್ದಾಗಲೂ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ, ನಿರ್ಲಕ್ಷಣೆ ಮಾಡ್ತಾರೆ. ಅದೇನು ನಾವು ನೋಡಿದ್ವಿ, ಡಾಕ್ಟರ್ ಕೇಳಿದ್ವಿ, ಅದು ಸ್ವೆಲ್ಲಿಂಗ್ ಇದೆ ಅಂತ ಹೇಳಿದ್ರು, ಬೇರೆ ಏನೂ ತೊಂದರೆ ಇಲ್ಲ, ಮಗು ಚೆನ್ನಾಗೇ ಇದೆ ಅಂತ. ಬಟ್ ಅದರದ್ದು ಆ್ಯಕ್ಟಿವಿಟೀಸ್ ಎಲ್ಲ ನೋಡಿದ್ರೆ ನಾವು ಬೇಗ ಕಂಡುಹಿಡಿಬೋದು. ಅದು ಸುಸ್ತಾಗೋದು, ಅದಕ್ಕೆ ಸರಿಯಾಗಿ ಓದೋದ್ರಲ್ಲಿ ಗಮನ ಸಲ್ಲಿಸದೇ ಇರೋದು ನೋಡ್ಬೋದು. ಬೇರೆ ಕೆಲಸ ಕಾರ್ಯಗಳಲ್ಲಿ ನೋಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಇರಲ್ಲ, ಸೈಲೆಂಟ್ ಇರುತ್ತೆ, ಸುಸ್ತು ಬೇಗ ಆಗುತ್ತೆ, ಕಾಲು ನೋವು, ಕೈ ನೋವು. ಕೆಲವು ಮಕ್ಕಳು ಆ ಥರ ಹೇಳೋದನ್ನು ನಾವು ಕೇಳ್ಬೋದು. ಹೇರ್ ಫಾಲ್ ತುಂಬ ಹೆಚ್ಚಿಗೆ ಕಾಣಬಹುದು. ಈ ಥರ ಲಕ್ಷಣಗಳು ಬೇಗ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ನಾವು ನಿರ್ಲಕ್ಷ್ಯ ಮಾಡಿದ್ರೆ, ನಾವು ಡಾಕ್ಟ್ರನ್ನ ಅಪ್ರೋಚ್ ಮಾಡೋವಾಗ ಅರ್ಲಿ ಡಯಾಗ್ನೋಸಿಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲದಿದ್ದರೆ ಏನಾಗುತ್ತೆ, ಕೇರ್ಲೆಸ್ ಆಗಿರೋದ್ರಿಂದ ಅದು ಫ್ಯೂಚರ್ ದಿನಗಳು ಹೆಚ್ಚಿಗೆ ಆಗ್ತಾ ಲಕ್ಷಣಗಳು ಕೂಡುತ್ತೆ ಹೊರತು ಪ್ರಾಬ್ಲಮ್ಸ್ ಡೆಪ್ತ್ ಇನ್ನು ಡೀಪಾಗಿ ಹೋಗುತ್ತೆ ಹೊರತು ಈಗ ನಾವು ಕೇರ್ಲೆಸ್ ಆಗಿ ಇರೋದ್ರಿಂದ ಮಗು ಯಾರೇ ಎಫೆಕ್ಟ್ ಆಗಿರೋರು ಕಷ್ಟಪಡ್ತಾರೆ ಹೊರತು ಇದು ಏನು ಮಾಡ್ತಾರೆ, ಥೈರಾಯ್ಡ್ ಇರ್ಬೋದಾ ಅನ್ನೋ ಯೋಚನೆ ಅವ್ರಿಗೆ ಹೆದರಿಕೆ ಉಂಟು ಮಾಡುತ್ತೆ. ಅಯ್ಯೋ ನಮ್ಮ ಮಗಳು ಇರಬಾರ್ದು, ನಮ್ಮ ಮಕ್ಕಳಿಗೆ ಇರಬಾರ್ದು ಅನ್ನೋದು ಇವರಾಗಿ ಒಂದು ಸಮಾಧಾನ ಮಾಡಿಕೊಂಡು ಕೇರ್ಲೆಸ್ ಆಗಿದ್ಬಿಡ್ತಾರೆ. ಆದ್ದರಿಂದ ಪೇಷಂಟ್ಸ್ಗಳು ಏನು ಮಾಡ್ತಾರೆ, ದಿನಗಳು ಕಳೀತಿದೆ ಹೊರತು ಅವ್ರಿಗೆ ಪ್ರಾಬ್ಲಮ್ ಹೆಚ್ಚಿಗೆ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಸೊ ನಾವು ಕೇರ್ಲೆಸ್ ಆಗಿರೋದು ತಪ್ಪು. ಆಮೇಲೆ ನಾನು ಹೇಳಿದಾಗೆ ಈ ಕಾರಣಗಳು ನೋಡಬೇಕು ಅಂತಂದರೆ ಅಯೋಡಿನ್ ಡೆಫಿಷಿಯನ್ಸಿ ಫಸ್ಟ್ ಹೇಳಿದ್ದು, ನೆಕ್ಸ್ಟು ಈ ಹೆರಿಡಿಟಿ. ಇನ್ನೊಂದು ಏನು ಅಂತಂದರೆ ಮಾನಸಿಕ ಒತ್ತಡ. ಅದು ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ.
ಸಡನ್ನಾಗಿ ನೋಡಿದ್ರೆ ಕೆಲವು ಪೇಷಂಟ್ಸ್ ಏನಾಗ್ತದೆ, ಡಾಕ್ಟರ್ ನಾನು 2 ವರ್ಷ ಹಿಂದೆಯಿಂದ ನನಗೆ ಸಡನ್ನಾಗಿ ದಪ್ಪ ಆಗುತ್ತೆ. ಆ ಸಡನ್ ವೇರಿಯೇಷನ್ ದ ವೆಯ್ಟ್ ಅದು ಈಸಿಯಾಗಿ ನಾವು ಕಂಡುಹಿಡಿಬೋದು. ಆ ಟೈಮಲ್ಲೂ ಕೇರ್ಲೆಸ್ ಆಗಿರಬಾರ್ದು. ಅದು ಯಾತಕ್ಕೆ ಅವರು ವೆಯ್ಟ್ ಆಗಿದ್ದಾರೆ ಅನ್ನೋದು ಒಂದು ವೇಳೆ ಡಯಟಲ್ಲಿ ಇರ್ಬೋದು. ಜಾಸ್ತಿ ಇತ್ತೀಚೆಗೆ ಮಕ್ಕಳು ಪೆಟ್ ತುಂಬ ಮುದ್ದಾಗಿ ಬಳಸ್ತಾರೆ, ಅದರಿಂದ ಎಲ್ಲ ಸಪ್ಲೈ ಇರುತ್ತೆ, ಅದು ಜಂಕ್ ಫುಡ್ ಇರುತ್ತೆ. ಈಗ ಚೀಸು, ಬರ್ಗರು, ಅದು ಇದು ಎಲ್ಲ ಈಗ ಜಂಕ್ ಫುಡ್ಡೆಲ್ಲ ಚೆನ್ನಾಗಿ ಮಕ್ಕಳು ತೊಗೊಳೋದ್ರಿಂದ ಏನಾಗುತ್ತೆ, ಅದು ಅದರಿಂದ ಬಂದಿದೆಯೋ ಇಲ್ಲ ಈ ಥರ ಥೈರಾಯ್ಡಿಂದ ಬಂದಿದೆಯಾ ಅನ್ನೋದು ಕಂಡುಹಿಡಿಯೋಕ್ಕಾಗಲ್ಲ. ಕೆಲವು ಪೇರೆಂಟ್ಸ್ ಅವ್ರು ಏನು ಮಾಡ್ತಾರೆ, ಇಲ್ಲ ಇವ್ರು ಯಾವಾಗ ನೋಡೋದು ತಿಂದು ಏನು ಕೆಲಸನೂ ಮಾಡಲ್ಲ, ಅದನ್ನು ಸುಮ್ಮನೆ ಇರ್ತಾಳೆ ಮನೆಯಲ್ಲಿ, ಅದರಿಂದನೇ ಬಂದಿರುತ್ತೆ ಅನ್ನೋದು ಅವ್ರಗಳಿಗೆ ಹೇಳ್ಕೊಳ್ಳೋ ಸಮಾಧಾನ. ಬಟ್ ಸಡನ್ ವೇರಿಯೇಷನ್ ವೆಯ್ಟ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಆವಾಗ ನಾವು ಅವ್ರುಗಳು ಕರೆಕ್ಟಾಗಿ ಆ ಟೈಮ್ಗೆ ಡೆಸಿಷನ್ ತೊಗೊಂಡು ಏನು ಪ್ರಾಬ್ಲಮ್ ಆಗಿರ್ಬೋದು ಅನ್ನೋದು ನಾವು ನೋಡಿಬಿಟ್ರೆ ಬೇಗ ಅವ್ರಿಗೆ ಕಂಡುಹಿಡಿದು ಏನಾದರೂ ಸೊಲ್ಯೂಷನ್ಸ್ ಕೊಡ್ಬೋದು. ನೆಕ್ಸ್ಟು ಕಾರಣ ನೋಡುತ್ತೆ, ಇನ್ನು ಡೆಫಿಷಿಯನ್ಸಿ ಅಂತ ಹೇಳಿದೆ, ಅಯೋಡಿನ್ ಮಾತ್ರ ಇರಲ್ಲ, ಅವ್ರಲ್ಲಿ ಈ ಲಕ್ಷಣಗಳು ಹೇರ್ ಫಾಲು ಯಾವಾಗ ಬೇಕಾದ್ರೂ ಶುರು ಮಾಡಿರ್ಬೋದು. ಈ ಮಾನಸಿಕ ಒತ್ತಡ ಅಂತ ಹೇಳಿದೆ, ಅದು ಕೆಲವು ಮನೆಗಳಲ್ಲಿ ಏನಾಗುತ್ತೆ ಅಂತಂದರೆ ಹೆಂಗಸರಲ್ಲಿ ಬೇರೆ ಬೇರೆ ಥರ ಒತ್ತಡ ಇರುತ್ತೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ಏನಾದರೂ ಪ್ರೆಷರ್ ಅಂತ ಸ್ಟ್ರೆಸ್ಸು, ವರ್ಕ್ ಸ್ಟ್ರೆಸ್ ಇರ್ಬೋದು, ಇಲ್ಲ ಮನೆಗಳಲ್ಲಿ ಬೇರೆ ಥರ ಸ್ಟ್ರೆಸ್ಸು, ಲೈಕ್ ಇನ್ಲಾಸಲ್ಲಿ ಅವ್ರ ಮನೆಯಿಂದ ಏನಾದರೂ ಒತ್ತಡ ಇರ್ಬೋದು, ಇಲ್ಲ ಗಂಡನಿಂದ ಒತ್ತಡ ಇರ್ಬೋದು, ಹೆಂಡತಿಯಿಂದ ಒತ್ತಡ ಇರ್ಬೋದು. ಸೊ ಈ ಥರ ಒತ್ತಡ, ಇಲ್ಲ ಕೆಲವರಲ್ಲಿ ನೋಡಿದ್ರೆ ಭಯ ಅನ್ನೋದು ಹೆಚ್ಚಿಗೆ ಇರುತ್ತೆ. ಭಯದಿಂದರೆ ಹಲವಾರು ವಿಷಯಗಳು ಅವರಿಗೆ ಶುರುವಾಗಿರುತ್ತೆ. ಸೊ ಆ ಕಾರಣ ನಾವು ಹುಡುಕಿದಾಗ ಇದು ತುಂಬ ಈಸಿ, ಅವರಿಗೆ ಟ್ರೀಟ್ಮೆಂಟ್ ಕೊಡೋದು, ಅವ್ರಿಗೆ ಸರಿಪಡಿಸೋದು ನಮಗೆ ಈಸಿ ಆಗುತ್ತೆ. ಅದು ಬಿಟ್ಟರೆ ಇನ್ನೊಂದಲ್ಲ, ಈ ಎರಡರಲ್ಲೂ ಒಂದು ವೇರಿಯೇಷನ್ಸ್ ಏನು ಅಂತಂದರೆ ಮುಟ್ಟಲ್ಲಿ ಪ್ರಾಬ್ಲಮ್ ಬರುತ್ತೆ. ಕೆಲವರಿಗೆ ಏನಾಗುತ್ತೆ, ಚಿಕ್ಕ ಮಕ್ಕಳಲ್ಲಿ ಪ್ಯೂಬರ್ಟಿ ಏಜ್ ಅಟೆಂಡ್ ಅದೇ ಸ್ವಲ್ಪ ಡಿಲೇ ಆಗುತ್ತೆ. ಕೆಲವರಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಫ್ಲೋ ಇರೋದು, ಪೀರಿಯಡ್ಸು ದಿನಗಳು ತುಂಬ ಹೆಚ್ಚಿಗೆ ಆಗೋದು. ಅದು ಅಲ್ಲದಿರೋ ಕೆಲವರಿಗೆ ಮುಟ್ಟೆ ಆಗಲ್ಲ, ಮಧ್ಯದಲ್ಲಿ ತುಂಬ ಇರ್ರೆಗ್ಯುಲರ್ ಪೀರಿಯಡ್ಸ್ ಅನ್ನೋದು ಕಾಮನ್ ಆಗಿರುತ್ತೆ. ಇರ್ರೆಗ್ಯುಲರ್ ಇದ್ದಾಗ ಕೆಲವು ದಿನಗಳು ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಫ್ಲೋ ಇರುತ್ತೆ, ಅದು ಅವರಿಗೆ ಒತ್ತಡ ಕೊಡುತ್ತೆ, ಹೊಟ್ಟೆ ನೋವು, ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಅದರಿಂದ PCOD ಬರ್ಬೋದು. ಥೈರಾಯ್ಡ್ ಇದ್ದವರಿಗೆ PCOD ಅನ್ನೋದು ತುಂಬ ಕಾಮನ್ ಇರುತ್ತೆ. ಈ ಥರ ಹಲವಾರು ಪ್ರಾಬ್ಲಮ್ಸ್ ಇರುತ್ತೆ. ಓಕೆ ಡಾಕ್ಟರ್. ಖಂಡಿತ ವೀಕ್ಷಕರೇ, ಸೊ ಸಾಕಷ್ಟು ಕಾಸಸಿಂದ ಇದು ಥೈರಾಯ್ಡ್ ಹೆಲ್ತ್ ಇಶ್ಯೂಸ್ ಬರುವಂಥದ್ದು. ಸೊ ಅದರಲ್ಲಿ 2 ಟೈಪ್ಸ್ ಇರುತ್ತೆ, ಹೈಪೋಥೈರಾಯ್ಡ್ ಹಾಗೆ ಹೈಪರ್ ಥೈರಾಯ್ಡ್. ಸೊ ಇದರ ಯಾವುದೇ ಒಂದು ಸಿಂಪ್ಟಮ್ಸ್ ನಿಮ್ಮಲ್ಲಿ ಕಾಣಿಸ್ಕೊಳ್ತಿದೆ ಅಂತ ಹೇಳಿದಾಗ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಸಾಕಷ್ಟು ಜನ ಒಂದು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀರಾ. ಕಾಂಪ್ಲಿಕೇಶನ್ಸ್ ಹೆಚ್ಚಾದ ನಂತರ ನೀವು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಹೋದಾಗ ಒಂದು ಲಾಂಗ್ ಟರ್ಮ್ನ ಒಂದು ಟ್ರೀಟ್ಮೆಂಟ್ನ ಅವಶ್ಯಕತೆ ಇರುತ್ತೆ. ಸೊ ಅದ್ರ ಬದಲು ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ, ಜಸ್ಟ್ ಈಗ ತಾನೇ ಕಾಣಿಸ್ಕೊಳ್ತಿದೆ ಅಂತ ಹೇಳಿದಾಗಲೇ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದ್ರಿಂದ ಅದು ಕಡಿಮೆ ಸಮಯದಲ್ಲಿ ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್ನ ಕ್ಯೂರ್ ಮಾಡ್ಕೊಳ್ಬೋದು. ಹಾಗೆ ಹೋಮಿಯೋಪತಿ ಇಂಟರ್ನ್ಯಾಷನಲ್ ಬ್ರಾಂಚಸ್ ನಿಮಗೆ ಬ್ಯಾಂಗ್ಳೂರಲ್ಲಿ, ಮಲ್ಲೇಶ್ವರಂ, ಜಯನಗರ್, ಇಂದಿರಾನಗರ್ ಹಾಗೆ HSR ಲೇಔಟಲ್ಲಿದೆ. ಇದಲ್ಲದೆ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲೂ ಕೂಡ ಬ್ರಾಂಚಸ್ ಇರೋದ್ರಿಂದ ನಿಯರೆಸ್ಟ್ ಆಗುವಂತಹ ಬ್ರಾಂಚ್ಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಡಾಕ್ಟರ್ನ ಭೇಟಿಗೂ ಮುನ್ನ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾದಂಥ ನಂಬರ್ TV ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ನಂಬರ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನಂತರ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಸೂಕ್ತವಾದಂತಹ ಒಂದು ಟ್ರೀಟ್ಮೆಂಟ್ ಪ್ರತಿಯೊಬ್ಬರು ಕೂಡ ಹೋಮಿಯೋಪತಿ ಇಂಟರ್ನ್ಯಾಷನಲಿ ಪಡ್ಕೊಳ್ಬೋದು. ಎಷ್ಟು ಡಾಕ್ಟರ್ ನೀವು ಹಾಗೆ ಹೇಳಿದಾಗೆ ಈ ಒಂದು ಹಾಗೆ ಹೈಪರ್ ಥೈರಾಯ್ಡ್, ಸೊ ಎರಡಕ್ಕೂ ಒಂದು ಮೇನ್ ಸಿಂಪ್ಟಮ್ಸ್ ಅಂತ ನಾವು ನೋಡಿದಾಗ ಸೊ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ತೀರಾ? ಹೈಪರ್ ಅಂತ ಇದ್ದಾಗ ಮಗು ಹತ್ರ ಹೈಪರ್ ಆ್ಯಕ್ಟಿವಿಟೀಸ್ ಅವ್ರದ್ದು ನೋಡಿದ್ರೆ ತುಂಬ ಫಾಸ್ಟ್ ಇರ್ತಾರೆ, ಎಲ್ಲ ವಿಷಯದಲ್ಲೂ ಫಾಸ್ಟ್ ಇರ್ತಾರೆ. ಅವ್ರದ್ದು ಆ್ಯಟಿಟ್ಯೂಡ್ ಹೆಂಗಿರುತ್ತೆ ಅಂತಂದರೆ ಬೇಗ ಎಕ್ಸಾಸ್ಟ್ ಆಗ್ತಾರೆ. ಈಗ ಅಯೋಡಿನ್ ಬಂದು ಏನಾಗುತ್ತೆ ಅಂತಂದರೆ ಇವರಲ್ಲಿ ಥೈರಾಕ್ಸಿನ್ ಬಂದು ಹೆಚ್ಚಿಗೆ ಇರುತ್ತೆ, ಸೆಕ್ರೀಟ್. ನಾನು ಹೈಪರ್ ಅಂತ ಹೇಳಿದಾಗ ಥೈರಾಕ್ಸಿನ್ ಹಾರ್ಮೋನ್ಸ್ ಅನ್ನೋದು ಹೆಚ್ಚಿಗೆ ಸೆಕ್ರೀಟ್ ಆಗಿರುತ್ತೆ. ಅದರಿಂದ ಏನಾಗುತ್ತೆ, ಬೇಗ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಅವರ ಏನೇ ಫುಡ್ ಅವರು ತೊಗೊಂಡ್ರೂ ಅವರಿಗೆ ಸಾಲಲ್ಲ, ಬೇಗ ಅಬ್ಸಾರ್ಪ್ಷನ್ ಆಗುತ್ತೆ. ಅಯೋಡಿನ್ ಹೆಚ್ಚಿಗೆ ಇರುತ್ತೆ. ಈಗ ಏನಾಗುತ್ತೆ ಅಂತಂದರೆ ಬೇಗ ಎಕ್ಸಾಸ್ಟ್ ಆಗಿಬಿಡ್ತಾರೆ. ಅವ್ರ ಕೈಯಲ್ಲಿ ಕಂಟಿನ್ಯೂಸ್ ಆಗಿ ನಿಂತ್ಕೊಳ್ಳೋಕ್ಕಾಗಲ್ಲ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ, ತುಂಬ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ. ತಕ್ಷಣ ಅವ್ರು ಸುಸ್ತಾದಾಗ, ಸ್ವೆಟಿಂಗ್ ಜಾಸ್ತಿ ಆದಾಗ ಎಕ್ಸಾಸ್ಟ್ ಆಗ್ತಾರೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಅವ್ರ ಮೆಂಟಲ್ ಇನ್ಸ್ಟೆಬಿಲಿಟಿ ಅಂತ ಹೇಳಿದೆ,
ಅವ್ರ ಅವ್ರಿಗೇನು ಸಂಚಲ ಇರುತ್ತೆ, ಅವ್ರಿಗೆ ಕರೆಕ್ಟಾಗಿ ಸ್ವಂತವಾಗಿ ಯಾವುದೇ ಒಂದು ವಿಷಯದಲ್ಲೂ ಡೆಸಿಷನ್ ತೊಗೊಳ್ಳೋ ಇರಲ್ಲ, ಅದರಿಂದ ಅವ್ರಿಗೆ ಕಂಟ್ರೋಲ್ ಇರಲ್ಲ. ಸೊ ಒಂಥರ ಇರಿಟೇಷನ್ ಮೈಂಡ್, ಯಾವಾಗಲೂ ಅವ್ರ ಕೋಪ ಜಾಸ್ತಿ ಬರೋದು, ಹೆಚ್ಚಿಗೆ ಬರೋದು, ಈ ಯಾರು ಒಂದು ಏನು ಹೇಳಬಾರ್ದು ಅವ್ರಿಗೆ, ಇಮಿಡಿಯೇಟಾಗಿ ಇರಿಟೇಟ್ ಆಗೋದು, ಯಾವುದರಲ್ಲೂ ತಾಳ್ಮೆ ಇರಲ್ಲ, ಕಾನ್ಸಂಟ್ರೇಷನ್ ಖಂಡಿತ ಇರಲ್ಲ ಅವ್ರಿಗೆ. ಕಂಟಿನ್ಯೂಸ್ ಆಗಿ ಸ್ವಲ್ಪ ಹೊತ್ತು ಕಾನ್ಸಂಟ್ರೇಟ್ ಮಾಡದೆ ಆಲ್ರೆಡಿ ಅವ್ರದ್ದು ಯೂಟಿಲೈಸ್ ಆಗೋದ್ರಿಂದ, ಅದು ಥೈರಾಕ್ಸಿನ್ ಬೇಗ ಜಾಸ್ತಿ ಇರೋದ್ರಿಂದ, ಹೆಚ್ಚಿಗೆ ಎಲ್ಲ ಎನರ್ಜಿ ಲೆವೆಲ್ ಯೂಟಿಲೈಸ್ ಆಗೋದ್ರಿಂದ ಅವರಿಗೆ ಕಾನ್ಸಂಟ್ರೇಷನ್ ಮಾಡೋದು ಅಷ್ಟು ಸುಲಭ ಇರಲ್ಲ, ಬೇಗ ಎಕ್ಸಾಸ್ಟ್ ಆಗಿಬಿಡ್ತಾರೆ, ಸುಸ್ತು ಅಂತ ಸೈಲೆಂಟಾಗಿ ಇದ್ಬಿಡ್ತಾರೆ. ಆವಾಗ ಮನೆಯವರಲ್ಲಿ ಏನಾಗುತ್ತೆ, ಇವ್ರಿಗೇನು ಈ ಥರ ಇದ್ದಾರೆ ಅನ್ನೋದು ನಮ್ಮ ಓಪನಾಗಿ ಕಾಣಿಸ್ಕೊಳ್ಳುತ್ತೆ. ಇದು ಹೈಪೋ ಅಂತಂದಾಗ ಒಬಿಸಿಟಿ ಅನ್ನೋದು ತುಂಬ ಕಾಮನ್. ಅವ್ರಿಗೆ ನೋಡಿದ ತಕ್ಷಣ ಅವ್ರದ್ದು ವೆಯ್ಟ್ ನಾವು ನೋಡ್ಬೋದು, ಏನಪ್ಪ ಇದು ಇಷ್ಟು ವೆಯ್ಟ್, ಇಷ್ಟು ಇಮಿಡಿಯೇಟಾಗಿ ಇಷ್ಟು ವೆಯ್ಟ್ ಆಗ್ತಿದ್ದಾರಲ್ಲ. ಮುಖದಲ್ಲಿ ನೋಡಿದ್ರೆ ಅಷ್ಟು ಮೆಚುರಿಟಿ ಇರಲ್ಲ, ಬಟ್ ಬಾಡಿ ಮಾತ್ರ ಹೆಚ್ಚಿಗೆ ಗ್ರೋತ್ ಆಗಿರುತ್ತೆ. ಅದು ಅಲ್ಲದಿರೆ ಲೇಸಿನೆಸ್, ಯಾವಾಗ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೋ, ಸಪ್ಲೈ ಅನ್ನೋದು ಥೈರಾಕ್ಸಿನ್ ಅನ್ನೋದು ಕಡಿಮೆ ಇರುತ್ತೆ. ಅದರಿಂದ ಅವ್ರಿಗೇನಾಗುತ್ತೆ, ಪ್ರಾಪರ್ ಅಸಿಮ್ಯುಲೇಷನ್ ಇರೋಲ್ಲ, ಮೆಟಬಾಲಿಸಮ್ ನಾರ್ಮಲ್ ಇರಲ್ಲ. ಆದ್ದರಿಂದ ಅವರಿಗೆ ಜೀರ್ಣಶಕ್ತಿ ಕಡಿಮೆ ಇರುತ್ತೆ, ಇಂಡೈಜೆಷನ್ ಇರುತ್ತೆ, ಕಾನ್ಸ್ಟಿಪೇಷನ್ಸ್ ಇರುತ್ತೆ, ಸರಿಯಾಗಿ ಊಟ ಮಾಡಲಿಕ್ಕಾಗಲ್ಲ, ಅಪಟೈಟು ಕಡಿಮೆ ಇರುತ್ತೆ, ಅವರಿಗೆ ಹಸಿವು ಹೆಚ್ಚಿಗೆ ಇರಲ್ಲ. ಅವ್ರಿಗೆ ಏನಾಗುತ್ತೆ ಅಂತಂದರೆ ಲೇಸಿನೆಸ್ ಜಾಸ್ತಿ ಇರುತ್ತೆ, ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ, ನಿದ್ರೆ, ಯಾಕಂದರೆ ನಿಮಗೆ ಥಿಂಕಿಂಗ್ ಮಾಡಲಿಕ್ಕೆ ಜಾಸ್ತಿ ಹೆಚ್ಚಿಗೆ ಥೈರಾಕ್ಸಿನ್ ಸಪ್ಲೈ ಇರುವುದಿಲ್ಲ. ಆದ್ದರಿಂದ ಏನಾಗುತ್ತೆ, ಅವ್ರದ್ದು ಬೆಳವಣಿಗೆ, ಮಾನಸಿಕ ಬೆಳವಣಿಗೆ ಅಷ್ಟೇ, ಇಮೋಷ್ನಲ್ಲು ಸ್ಟ್ರೆಸ್ ಸರಿ, ಇಂಟೆಲೆಕ್ಚುವಲ್ ಸರಿ, ಎರಡರಲ್ಲೂ ಅವ್ರಿಗೆ ಕೊರತೆ ಇರುತ್ತೆ. ಅದರಿಂದ ಬೆಳವಣಿಗೆ ಕಡಿಮೆ ಇರುತ್ತೆ, ಅವ್ರ ಕೈಯಲ್ಲಿ ಓದೋಕ್ಕಾಗಲ್ಲ. ಇದೇ ಥರ ಅಲ್ಲಿ ಯಾವ ಥರ ಎಕ್ಸಾಸ್ಟ್ ಆದರೂ ಇಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದರಿಂದ ಸುಸ್ತಾಗ್ತಾರೆ. ಬ್ರೀತಿಂಗ್ ಡಿಫಿಕಲ್ಟೀಸ್ ಕೆಲವ್ರಿಗೆ ಬರುತ್ತೆ, ಸ್ಟೆಪ್ಸ್ ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ, ಉಬ್ಸ ಬರುತ್ತೆ, ತುಂಬ ಕಷ್ಟಪಡ್ತಿರ್ತಾರೆ ಅವ್ರಿಗೆ. ಅದು ಅಲ್ದಿರ ಕೆಲವರಲ್ಲಿ ನೋಡಿದ್ರೆ ಪಾಲ್ಪಿಟೇಷನ್ ಹೆಚ್ಚಿಗೆ ಇರುತ್ತೆ, ಎದೆ ಹೊಡ್ಕೊಳ್ಳುತ್ತೆ, ಹೆವಿ ಪಾಲ್ಪಿಟೇಷನ್ ಹೈಪರಲ್ಲಿ ಜಾಸ್ತಿ ಕಾಣಿಸ್ಕೊಬಿಡೋದು. ಇದರಲ್ಲಿ ಭಯ ಜಾಸ್ತಿ ಇರುತ್ತೆ ಹೈಪೋನಲ್ಲಿ. ಈ ಗಾಯ್ಟರಲ್ಲಿ ಏನು ತೊಂದರೆಗಳು ಕಾಣಿಸ್ಕೊಳ್ಳಲ್ಲ, ಆದರೆ ಒತ್ತಡ ಇರುತ್ತೆ. ಕೆಲವು ದಿನ ಹೋಯಿತು ಅಂತಂದರೆ ಈ ಸ್ವೆಲ್ಲಿಂಗ್ ಏನಾಗೋದು, ನಾಡಲ್ ಸ್ವೆಲ್ಲಿಂಗ್ ಹೆಚ್ಚಿಗೆ ಆಗ್ತಾ ಅವ್ರು ನುಂಗೋಕ್ಕಾಗಲ್ಲ, ಕಷ್ಟ ಆಗುತ್ತೆ, ಆವಾಗ ಸರ್ಜರಿ ಹೋಗ್ಬೇಕಾಗುತ್ತೆ, ಅವಶ್ಯಕತೆ ಇರುತ್ತೆ. ಸೊ ಈ ಥರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ನಾನು ಹೇಳಿದಾಗ ಹೈಪರಲ್ಲಿ ಹೆಚ್ಚಿಗೆ ಮುಟ್ಟು ಫ್ಲೋ ಜಾಸ್ತಿ ಇರುತ್ತೆ, ಇದು ಹೈಪೋನಲ್ಲಿ ಫ್ಲೋನೇ ಇರಲ್ಲ. ಸೊ ಈ ಥರ ಲಕ್ಷಣಗಳು ಕಾಣಿಸ್ಕೊಡುತ್ತೆ. ಇನ್ನೊಂದರೆ ಹೈಪರಲ್ಲಿ ನೋಡಿದಾಗ ನಿಮಗೆ ಕಣ್ಣು ಸ್ವಲ್ಪ ಹೊರಗಡೆ ಬರೋದು, ಅದೆಲ್ಲ ನೀವು ಎಕ್ಸಾಲ್ಟನ್ಸ್ ಕ್ವೈಟರ್ ಅಂತ ಹೇಳ್ತೀವಿ, ಅದು ಹೈಪರಲ್ಲಿ ಕಾಣಿಸ್ಕೊಳ್ಳುತ್ತೆ, ಹೈಪೋನಲ್ಲಿ ಅಷ್ಟು ಇರಲ್ಲ. ಓಕೆ ಡಾಕ್ಟರ್. ಖಂಡಿತ ವೀಕ್ಷಕರೇ, ಸೊ ಈ ಒಂದು ಥೈರಾಯ್ಡ್ ಅಂತ ನಾವು ನೋಡಿದಾಗ ಸೊ ಅದರಲ್ಲಿ ಇರುವಂಥ ಒಂದು ಮೇನ್ ಸಿಂಪ್ಟಮ್ಸ್ ಯಾವ ರೀತಿ ಆಗಿರುತ್ತೆ ಅಂತ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಸೊ ನಿಮ್ಮಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಿದೆ ಅಂತ ಹೇಳಿದಾಗ ಒಮ್ಮೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇನ್ನು ಹೋಮಿಯೋಕ ಇಂಟರ್ನ್ಯಾಷನಲ್ಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದ್ರಿಂದ ಸೂಕ್ತವಾದಂಥ ಒಂದು ಟ್ರೀಟ್ಮೆಂಟ್ ಪ್ರತಿಯೊಬ್ಬರು ಕೂಡ ಇಲ್ಲಿ ಪಡ್ಕೊಳ್ಬೋದು. ಹಾಗೆ ಡಾಕ್ಟರ್, ಇದರಿಂದ ಆಗುವಂಥ ಒಂದು ಕಾಂಪ್ಲಿಕೇಶನ್ಸ್ ಯಾವ ರೀತಿಯಾಗಿರುತ್ತೆ? ಹೈಪೋನಲ್ಲಿ ಏನಾಗುತ್ತೆ ಅಂತಂದರೆ ಅವರಿಗೆ ಹೆಚ್ಚಿಗೆ ದಿನಗಳು ಕಳೀತಾ ಥೈರಾಕ್ಸಿನ್ ಸಪ್ಲಿಮೆಂಟ್ ಕಡಿಮೆ ಇರೋದ್ರಿಂದ ಚಿಕ್ಕ ವಯಸ್ಸಿಂದ ಹಿಡಿದು ನಾನು ಹೇಳಿದಾಗ ಈ ಸಿಂಪ್ಟಮ್ಸ್ ಎಲ್ಲ ಬೆಳೀತಾನೆ ಹೋಗುತ್ತೆ. ಕೊನೆಯಲ್ಲಿ ಇದ್ರ ಟೈಮಲ್ಲಿ ಈಗ ಮದುವೆ ಆದರೂ ಈ PCOD ಅಂತ ಬಂದಾಗ ಮದುವೆ ಆದಮೇಲೆ ಮಗು ಹಾಕಲಿಕ್ಕೆ ಸ್ವಲ್ಪ ದಿನ ತೊಗೊಳುತ್ತೆ. ಆಮೇಲೆ ಅಬೋಷನ್ಸ್ಗಳು ಜಾಸ್ತಿ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಈ ಗಾಯ್ಟರ್ ಅಂತ ಹೇಳಿದಾಗ ಏನಾಗುತ್ತೆ, ಹೈಪರಲ್ಲೂ ಗಾಯ್ಟರಲ್ಲೂ ಸ್ವೆಲ್ಲಿಂಗ್, ನಾನು ಹೇಳಿದಾಗೆ ಸ್ವೆಲ್ಲಿಂಗ್ ಹೆಚ್ಚಿಗೆ ಇರುವಾಗ ನುಂಗೋಕ್ಕಾಗಲ್ಲ. ಸೊ ಕೆಲವರಿಗೆ ಏನಾಗುತ್ತೆ, ಒಂದು ಕಡೆ ಅವರು ಈ ಟೆಸ್ಟ್ಗಳೆಲ್ಲ ಇದ್ದಾವೆ, ಕೆಲವು ಟೆಸ್ಟ್ ಮಾಡಿದಾಗ ಕ್ಯಾನ್ಸರಸ್ ಗ್ರೋತು ಇರ್ಬೋದು. ಅದು ಬಿಟ್ಟರೆ ಈ ನುಂಗೋಕ್ಕಾಗಲ್ಲ ಅನ್ನೋದ್ರಿಂದ ಆಪಟೈಟ್ ಇಶ್ಯೂಸ್ ಎಲ್ಲ ಬರುತ್ತೆ. ಸೊ ಇಂಡೈಜೆಷನ್ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಸೊ ಈ ಹೆಚ್ಚಿಗೆ ಕಾಂಪ್ಲಿಕೇಶನ್ಸ್ ಅನ್ನೋದು ಏನು ಅಂತಂದರೆ ಈ ಕ್ಯಾನ್ಸರ್ ಪ್ಲಸ್ ಬೇರೆ ದಾರಿ ಇಲ್ದಿರ ಸರ್ಜರಿ ಅನ್ನೋದು. ಹೈಪೋನಲ್ಲಿ ಲೈಫ್ ಲಾಂಗ್ ಅವರಿಗೆ ಏನಾಗುತ್ತೆ ಅಂತಂದರೆ ಯಾವುದ್ರಲ್ಲೂ ಅವ್ರಿಗೆ ಜನರಲಾಗಿ ನಾರ್ಮಲ್ ಆ್ಯಕ್ಟಿವಿಟೀಸ್ ಇರಲ್ಲ ಎಲ್ಲ ಸ್ಟೇಜಸಲ್ಲೂ, ಫ್ರಮ್ ಚೈಲ್ಡ್ಹುಡ್ ಟಿಲ್ ಎಂಡ್.
ಗಂಡಸರಲ್ಲೂ ಅಷ್ಟೇ, ಹೆಂಗಸರಲ್ಲೂ ಅಷ್ಟೇ. ನಾರ್ಮಲ್ ಲೈಫ್ ಇರಲ್ಲ. ಎಲ್ಲ ವಿಷಯದಲ್ಲೂ ಯೋಚನೆಯಿಂದ ಹಿಡಿದು ಇಂಟೆಲೆಕ್ಚುವಲ್ ಪಾರ್ಟಿಂದ ಹಿಡಿದು ಯಾವುದ್ರಲ್ಲೂ ಅವರು ನಾರ್ಮಲ್ ಇಲ್ದಿರೋದ್ರಿಂದ ಅವ್ರಿಗೆ ಏನಾಗುತ್ತೆ ಅಂತಂದರೆ ದೇರ್ ಹ್ಯಾಪಿನೆಸ್ ಎಂಡ್ಸ್ ಅಲ್ಲೇ ಲಿಮಿಟೇಷನ್ ಆಗಿಬಿಡುತ್ತೆ. ಈಗ ನಾರ್ಮಲ್ ಪರ್ಸನ್ ಏನೇನೆಲ್ಲ ಎಂಜಾಯ್ ಮಾಡ್ತಾರೋ ಅವೆಲ್ಲ ಇಲ್ಲಿ ಕಟ್ಟಾಗಿರುತ್ತೆ. ಇವ್ರುಗಳಿಗೆ ಎಲ್ಲದರಲ್ಲೂ ಇವರಿಗೆ ಒಂದು ಸ್ಟೆಪ್ ಬ್ಯಾಕ್ ಇರ್ತಾರೆ. ಯಾಕಂದರೆ ಸುಸ್ತು ಜಾಸ್ತಿ ಇರುತ್ತೆ. ಸೊ ಹೆಚ್ಚಿಗೆ ಅವ್ರಿಗೆ ವರ್ಕ್ ಮಾಡೋಕ್ಕಾಗಲ್ಲ. ಕೆಲ್ಸಕ್ಕೆ ಹೋದಾಗ ಅಲ್ಲೂ ಅವ್ರಿಗೆ ವರ್ಕ್ ಮಾಡೋಕ್ಕಾಗಲ್ಲ. ಮನೆಗಳಲ್ಲೂ ಕೆಲಸದಲ್ಲಿ ಇದು ತೋರ್ಸೋಕ್ಕಾಗಲ್ಲ. ಹೊರಗಡೆನೂ ಈ ಗಂಡಸರು ಹೊರಗಡೆ ಹೋದಾಗ ಅವ್ರಿಗೂ ವರ್ಕ್ ಸ್ಟ್ರೆಸ್ ಜಾಸ್ತಿ ಆದಾಗ ಅವರಲ್ಲಿ ನಾರ್ಮಲ್ಗೆ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಮಕ್ಕಳಲ್ಲೂ ಇದೇ ಥರ ನೋಡಿದಾಗ ಅವ್ರಿಗೆ ಸ್ಟಡೀಸಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ದೇ ಕೆ ನಾಟ್ ಶೋ ದೇರ್ ಎಬಿಲಿಟಿ. ಇಂಟೆಲೆಕ್ಚುವಲ್ ಇದು ಡೆವಲಪ್ಮೆಂಟು ಕಡಿಮೆ ಆಗಿರುತ್ತೆ. ಸೊ ಎಲ್ಲ ಥರದಲ್ಲೂ ಅವ್ರದ್ದು ಲಿಮಿಟೇಷನ್ಸ್ ಆಗಿಬಿಟ್ಟಿರುತ್ತೆ. ಸೊ ದಟ್ ಇಟ್ ಸೆಲ್ಫ್ ಇಸ್ ಅವ್ರಿಗೆ ವೆರಿ ಬಿಗ್ ಬ್ಯಾರಿಯರ್ ಅಂತ. ಸೊ ಥೈರಾಯ್ಡ್ ಅಂತ ಅಂದಮೇಲೆ ಇದು ದೇ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್ ಬಟ್ ನಾಟ್ ಅ ಪರ್ಸನ್ ಲೈಕ್ ಒಂದು ನಾರ್ಮಲ್ ಪರ್ಸನ್ ಎಷ್ಟು ಕಾಂಪಿಟೇಟಿವ್ ಆಗಿ ಹೋದಾಗ ಎಲ್ಲ ಕಡೆನೂ ಇವರಿಗೆ ಒಂದು ಅಡ್ಡ ನಿಂತಿರುತ್ತೆ. ನಾನು ಹೇಳಿದಾಗ ಅಬಾರ್ಷನ್ಸ್ ಜಾಸ್ತಿ ಆದಾಗ ನಾರ್ಮಲ್ ಫ್ಯಾಮಿಲಿ ಲೈಫ್ ಅವರಿಗೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ PCOD ಇದ್ದಾಗ ಆಗೇನು ಒಂದು ಪ್ರೆಗ್ನೆನ್ಸಿ ಅನ್ನೋದು ಒಂದು ಪ್ರಾಬ್ಲಮ್ಸ್ ಆಗಿರುತ್ತೆ. ಸೊ ಈ ಥರ ಎಲ್ಲ ಜಾಗದಲ್ಲೂ ಅವರಿಗೆ ಥೈರಾಯ್ಡ್ ಅಂತ ಪ್ರಾಬ್ಲಮ್ಸು ಅದು ಎಲ್ಲ ಕಾಂಪ್ಲಿಕೇಶನ್ನೇ. ಬೆಳೀತಾ ಅದೊಂದು ಕಾಂಪ್ಲಿಕೇಶನ್ನೇ. ಈಗ ತಾಯಿಗಿದೆ, ಅಜ್ಜಿಗಿದೆ ಅನ್ನೋವಾಗ ಅವ್ರು ಹುಟ್ಟಿದಾಗಲಿಂದಲೂ ಅವರಿಗೆ ಕಾಂಪ್ಲಿಕೇಶನ್ಸ್. ಸೊ ಅವ್ರಿಗೆ ಅನ್ನಿಸ್ತಿರುತ್ತೆ ನಾನು ನಾರ್ಮಲಾಗಿ ಇದ್ದೀನಲ್ವಾ ಅಂತ. ಬಟ್ ಎಲ್ಲದರಲ್ಲೂ ಅವ್ರಿಗೆ ಒಂದು ಸ್ಟೆಪ್ ಬ್ಯಾಕೇ ಇರ್ತಾರೆ. ಲ್ಯಾಕಿಂಗ್ ಅನ್ನೋದು ಎಲ್ಲ ಸ್ಟೇಜಸಲ್ಲೂ ಇದ್ದೇ ಇರುತ್ತೆ. ಓಕೆ ಡಾಕ್ಟರ್. ಖಂಡಿತ ವೀಕ್ಷಕರೇ, ಸೊ ಪ್ರತಿಯೊಂದು ಹೆಲ್ತ್ ಇಶ್ಯೂಸಲ್ಲೂ ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಇದ್ದಾಗ ಸಾಕಷ್ಟು ರೀತಿಯ ಒಂದು ಕಾಂಪ್ಲಿಕೇಶನ್ಸ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಥೈರಾಯ್ಡ್ಗೆ ಒಂದು ಸರಿಯಾದ ಒಂದು ಟ್ರೀಟ್ಮೆಂಟ್ ತಗೊಳ್ಳದೆ ಇದ್ದಾಗ ಆಗುವಂತಹ ಒಂದು ಕಾಂಪ್ಲಿಕೇಶನ್ಸ್ ಯಾವ ರೀತಿಯಾಗಿರುತ್ತೆ ಅಂತ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ, ಸಿಂಪ್ಟಮ್ಸ್ ಈಗ ತಾನೇ ಶುರುವಾಗ್ತಿದೆ ಅಂತ ಹೇಳಿದಾಗಲೇ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಹೋಮಿಯೋಕೇರ್ ಇಂಟರ್ನ್ಯಾಷನಲಿ ಸೂಕ್ತವಾದ ಟ್ರೀಟ್ಮೆಂಟ್ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೋದು. ಹಾಗೆ ಡಾಕ್ಟರ್, ಡಯಾಗ್ನೋಸಿಸ್ ಅಂತ ನಾವು ನೋಡಿದಾಗ ಈ ಒಂದು ಥೈರಾಯ್ಡಲ್ಲಿ ಯಾವೆಲ್ಲ ರೀತಿಯ ಒಂದು ಟೆಸ್ಟ್ಗಳನ್ನ ಅವಶ್ಯಕತೆ ಇದೆ? ಸ್ಟಾರ್ಟಿಂಗಲ್ಲಿ ಫಸ್ಟು ನಮಗೆ ಅವರು ನಾನು ಹೇಳಿದಾಗ ಈ ಥರ ಕಂಪ್ಲೇಂಟ್ಸ್ ಯಾವುದ್ರಲ್ಲಿ ಬಂದ್ರೂ ಸಿಮ್ಟಮ್ಸ್ ಕಾಣಿಸ್ಕೊಂಡ್ರು ಫಸ್ಟ್ ನಾವು ಹೇಳೋದು ಈ ಥೈರಾಯ್ಡ್ ಬ್ಲಡ್ ಟೆಸ್ಟೇ ಅಡ್ವೈಸ್ ಮಾಡ್ತೀವಿ. ಆ ಬ್ಲಡ್ ಟೆಸ್ಟಲ್ಲಿ ಏನೇನು ವೇರಿಯೇಷನ್ಸ್ ಅಂತ ಇರುತ್ತೆ. ಅದರಲ್ಲಿ 3 ಥರವಾದ ಹಾರ್ಮೋನ್ಸ್ಗಳು ಕಾಣಿಸ್ಕೊಡುತ್ತೆ. T3, T4, TSH ಅಂತ. ಈ TSH ಅನ್ನೋದು ಪಿಟ್ಯೂಟರಿಯಿಂದ ಸೆಕ್ರೇಟ್ ಆಗುತ್ತೆ. ಯಾವಾಗಲೂ ನಮಗೆ ಥೈರಾಕ್ಸಿನ್ ಕಡಿಮೆ ಇರುತ್ತೋ ಆವಾಗ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ. ಅದು ಹೆಚ್ಚಿಗೆ ಸೆಕ್ರೇಟ್ ಆಗಿ ಇದನ್ನು ಕಾಂಪನ್ಸೇಟ್ ಮಾಡುತ್ತೆ. ಇದು ಇನ್ನೂ ಹೆಚ್ಚಿಗೆ ಸೆಕ್ರೇಟ್ ಆಗುವ ಥರ ಅದು ಪಿಟ್ಯೂಟರಿ ನಮಗೆ ಸಹಾಯ ಮಾಡುತ್ತೆ. ಸೊ ನಮ್ಮಲ್ಲಿ ಈ ವೇರಿಯೇಷನ್ಸ್ ನೋಡಬೇಕು. ಈಗ ಹೈಪರಲ್ಲಿ ನೋಡುತ್ತೆ ಅಂತಂದರೆ ಹೈಪರಲ್ಲಿ ಏನಾಗುತ್ತೆ ಅಂತಂದರೆ ಈ T3, T4 ಅನ್ನೋದು ಥೈರಾಕ್ಸಿನ್ ಲೆವೆಲ್ಸು ಜಾಸ್ತಿ ಇರುತ್ತೆ. TSH ಅನ್ನೋದು ಕಡಿಮೆ ಇರುತ್ತೆ. ಹೈಪೋನಲ್ಲಿ ಏನಾಗುತ್ತೆ ಅಂತಂದರೆ T3, T4 ಲೆವೆಲ್ಸು ನಿಮಗೆ ಕಡಿಮೆ ಇರುತ್ತೆ. TSH ಲೆವೆಲ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಅದನ್ನು ಇಟ್ಕೊಂಡು ಕಂಡುಹಿಡಿತೀವಿ. ಇನ್ನು ಕೆಲವರಲ್ಲಿ ನಮಗೆ ನೋಡಿದಾಗ ತಕ್ಷಣ ಚಿಕ್ಕ ವಯಸ್ಸದ್ದು ಸರಿ ದೊಡ್ಡವರಾದವರೆಗೂ ನಾವು ನೆಕ್ ನೋಡ್ತೀವಿ. ನೆಕ್ ನೋಡಿದಾಗ ಗಂಟಲು ಸ್ವೆಲ್ಲಿಂಗ್ ಇರೋದರಲ್ಲಿ ನಾವು ಕಾಣಿಸ್ಕೊಳ್ತೀವಿ. ಸೊ ಅದರಲ್ಲಿ ನಾವು ಏನು ಮಾಡ್ತೀವಿ, ಅವರಿಗೆ ನೆಕ್ ಸ್ಕ್ಯಾನಿಂಗ್ ಕಳಿಸ್ತೀವಿ. ನೆಕ್ಸ್ಟ್ US ನೋಡಿದಾಗ ಸ್ವೆಲ್ಲಿಂಗಲ್ಲಿ ನೋಡಲ್ಸ್ ಇರ್ಬೋದು, ಯಾವ ಜಾಗದಲ್ಲಿ ಬೇಕಾದ್ರೂ ಇರ್ಬೋದು. ಥೈರಾಯ್ಡ್ ಲೋಬ್ಸ್ ಅಂತ ಹೇಳ್ತೀವಿ. ಲೆಫ್ಟ್ ಲೋಬ್, ರೈಟ್ ಲೋಬಲ್ಲಿ ಹೇಳ್ತೀವಿ. ಮಧ್ಯದಲ್ಲಿ ಇಸ್ತಮಸ್ ಇರುತ್ತೆ. ಇಸ್ತಮಸ್ಸಲ್ಲೂ ಎಲ್ಲಿ ಬೇಕಾದರೂ ನೋಡಲ್ಸ್ ಕಾಣಿಸ್ಕೋಬೋದು. ಈ ನೋಡಲ್ಸ್ ಕ್ಯಾನ್ಸರಸ್ ಇರುತ್ತಾ ಇಲ್ವಾ ಅನ್ನೋದು ಕಂಡುಹಿಡಿಯೋಕ್ಕೆ ನಾವು FNAC ಮಾಡ್ತೀವಿ. FNAC ಅನ್ನೋದು ಸೂಜಿ ಪರೀಕ್ಷೆ ಅಂತ ಹೇಳ್ತೀವಿ. ಸೂಜಿ ಪರೀಕ್ಷೆ ಮೂಲಕ ಅದು ಕ್ಯಾನ್ಸರ್ ಇದೆಯಾ, ಮ್ಯಾಲಿಗ್ನೆಂಟಾ ಅಥವಾ ಬಿನೈನಾ ಅಂತ ಕಂಡುಹಿಡಿದು ಅವರಿಗೆ ಅದಕ್ಕೆ ತಕ್ಕನಾಗ ಟ್ರೀಟ್ಮೆಂಟ್ಗೆ ನಾವು ಸಜೆಸ್ಟ್ ಮಾಡಬೇಕು. ಓಕೆ ಡಾಕ್ಟರ್. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಸಾಕಷ್ಟು ಡೀಟೇಲ್ಸ್ನ ತಿಳಿಸ್ಕೊಟ್ರಿ. ನಿಮ್ಮ ಕಾರ್ಯಕ್ರಮಕ್ಕೆ ಒಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಬಗ್ಗೆ ಸಾಕಷ್ಟು ಮಾಹಿತಿನ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವು ಕೂಡ ನೆಗ್ಲೆಕ್ಟ್ ಮಾಡದೆ ಒಮ್ಮೆ ಡಾಕ್ಟರ್ನ ಭೇಟಿಯನ್ನು ಮಾಡಿ ಹೋಮಿಯೋಕೇರ್ ಇಂಟರ್ನ್ಯಾಷನಲಿ ಸೂಕ್ತವಾದ ಟ್ರೀಟ್ಮೆಂಟ್ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ನಾವು ನಿಮ್ಮನ್ನ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. 10 ಮಿಲಿಯನ್ಗೂ ಅಧಿಕ ಹ್ಯಾಪಿ ಪೇಷಂಟ್ಗಳು. ಇಡೀ ದಕ್ಷಿಣ ಭಾರತಾದ್ಯಂತ 5 ರಾಜ್ಯಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚಿನ ಸುಸಜ್ಜಿತ ಸ್ಪೆಷಾಲಿಟಿ ಕ್ಲಿನಿಕ್ಗಳು ಡಯಾಬಿಟೀಸ್, ಕೀಲು ನೋವು, ಸೋಯಾಸಿಸ್ ನಂತಹ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಕೊಡುವಂತಹ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಹೋಮಿಯೋಕೇರ್ ಇಂಟರ್ನ್ಯಾಷನಲ್. ಆರೋಗ್ಯ
ಆರೋಗ್ಯದ ವಿಷಯದಲ್ಲಿ ಅತ್ಯುತ್ತಮ ಆಯ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್.